ಕಂಪೌಂಡಿಂದ 50 ಫೀಟ್ ತನಕ ಯಾರು ಕೂಡ ಮನೆ ಕಟ್ಟಬಾರ್ದು ಅಂತೇಳಿ ಒಂದು ತೀರ್ಮಾನ ಪಂಚಾಯತ್ ನಾವು ತಗೊಂಡಿದ್ರಿ ಅಲ್ವಾ. ಅದಕ್ಕೆ ಯಾರಿಗೂ ಕೂಡ ಅವಕಾಶ ನೀವು ಕೊಡಲಿಲ್ಲ. ಅದರ ನಂತರ ಏನದು ಅಲ್ಲಿ ಒಂದು ಫಸ್ಟ್ ಫ್ಲೋರ್ಗೆ ಒಬ್ಬನಿಗೆ ಅವಕಾಶ ಮಾಡಿ ಕೊಡಲಾಗಿದೆ. ಈಗೇನಾಗಿದೆ, ಒಬ್ಬನ ಹತ್ರ 1 ಎಕರೆ ಜಾಗ ಇದ್ದಿದ್ರೆ ಆವಾಗ ಅದು ಅವ್ರ ಕಂಪೌಂಡ್ ಬಹಳ ದೂರ ಇತ್ತು. ಈಗ ಒಬ್ಬರಿಗೆ 4 ಮಕ್ಕಳಿದ್ರೆ ಅವ್ನಿಗೆ 25 ಸೆಂಟ್ ಸಿಗ್ತದೆ. ಆವಾಗ 4 ಮಕ್ಕಳು ಮನೆ ಕಟ್ಟುವಾಗ ಅದು ಈ 50 ಫೀಟ್ ವ್ಯಾಪ್ತಿಯಲ್ಲಿ ಅವನಿಗೆ ಪರ್ಮಿಷನ್ ಬೇಕು. ಅವನು ಮನೆ ಕಟ್ಟಲಿಕ್ಕೆ ಕೇಳ್ತಾನೆ, ನೀವು ಕಾವಲು ಸಮಿತಿ ಅಂತ ಕಾನೂನು ಹೇಳ್ತಾ ಇದ್ದೀರಿ ಅಲ್ವಾ. ಅವನಿಗೆ ಅವನು ಪರ್ಮಿಷನ್ ಮನೆ ಕಟ್ಟಿದ್ದಾನೆ, ಕರೆಂಟ್ ಗೆಲ್ಲುವಾಗ ಅಲ್ಲಿ NOC ಕೇಳ್ತಿದ್ದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದು ವಿಚಾರಣೆ ಅಂತ ಹೇಳಿದರೆ ಈ ಎಲ್ಲ ಸಮಸ್ಯೆಯನ್ನು ನಿಮ್ಮ ಗ್ರಾಮದ ಮೀಟಿಂಗ್ ಇಟ್ಟು ಅದು ಗ್ರಾಮದ ರದ್ದುಪಡಿಸಿದರೆ ವಿಚಾರ ಮುಗಿಯಿತು. ಅದು ಎಕ್ಸಿಬಿಷನ್ಗೆ ಅಲ್ವಾ ಕೊಟ್ಟದ್ದು ಲೋಕಾಯುಕ್ತ ಮನೆ ಕಟ್ಟಲಿಕ್ಕ. ಈಗ ಈಗ ಒಂದು ಸಿಂಪಲ್ ಫ್ಯಾಕ್ಟ್ ಸರ್. ಈಗ ಒಬ್ಬರಿಗೆ 10 ಸೆಂಟ್ಸ್ ಜಾಗ ಅವರ ಕಾಂಪೌಂಡ್ಗೆ ತಾಗಿದ್ರೆ ಅವ್ರು ಎಲ್ಲಿ ಮನೆ ಕಟ್ಟಬೇಕು ಮತ್ತೆ? ವೇರ್ ಶುಡ್ ಈ ಟೈಟಲ್ ಯು ಕೆನಾಟ್ ಟೇಕ್ ಅವೇ ದ ಟೈಟಲ್ ಆಫ್ ದಟ್ ಪರ್ಸನ್. ತಗೊಳಕ್ಕಾಗ್ತದ? ಯಾರಿಗೂ ಆಗಲ್ಲ ಅನ್ಲೆಸ್ ಅವ್ರು ಸೇಲ್ ಮಾಡಿದ್ರೆ. ಹೌದು, ಮಾಡ್ಲಿಕ್ಕಿಲ್ಲ. ಬಟ್ ನಾನು ಹೇಳೋದೇನಂತಂದ್ರೆ, ಸಿ ವಾಟ್ ಎವರ್ ಎನಿ ಹೈಯೆಸ್ಟ್ ಕೋರ್ಟ್ ಆಫ್ ದ ಲ್ಯಾಂಡ್ ವಿ ಹ್ಯಾವ್ ಟು ಒಬೇ. ದಟ್ ಈಸ್ ದ ನಮ್ಮ ಸರ್ಕಾರಿ ಅಧಿಕಾರಿಗಳಾಗಿ ನಾವು ಅದನ್ನು ನಿರ್ದೇಶನ ಪಾಲನೆ ಮಾಡಬೇಕು. ಆದರೆ ಎಲ್ಲಿವರೆಗೂ ಅವ್ರಿಗೆ ನಾವು ಜನರಿಗೆ ತೊಂದರೆ ಕೊಡೋಕ್ಕೆ ಕಾನೂನಿಲ್ಲ. ವಿ ಹ್ಯಾವ್ ಟು ಎನ್ಶೋರ್ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅನ್ನೋ ಗ್ರಾಮ ಪಂಚಾಯತಿ ಕಡೆಯಿಂದ ನೀವು ಯು ಹ್ಯಾವ್ ಟು ಹೆಲ್ಪ್. ಜಸ್ಟ್ ಈಗ ನಾಳೆ ಇನ್ನೊಬ್ಬರು ಹೋಗಿ ಜಸ್ಟ್ ಲೋಕಾಯುಕ್ತದಲ್ಲಿ ಒಂದು ದಾಖಲು ಮಾಡಿದ ತಕ್ಷಣ ತಾವು ಅವ್ರಿಗೆ ಮಾಡೋದಿಲ್ಲ ಅನ್ನೋದು ಎಷ್ಟು ಸರಿ? ದಟ್ ಈಸ್ ನಾಟ್ ದ ರೈಟ್ ವೇ. ಯು ಹ್ಯಾವ್ ಟು ಟೇಕ್ ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕು. ನಾನು ಬ್ಲ್ಯಾಂಕೆಟ್ ಆಗಿ ಎಲ್ಲ ಕಡೆ ಕೊಡಿ ಅಂತ ನಾನು ಹೇಳೋದಿಲ್ಲ ಸರ್. ಅಸೆಸ್ಮೆಂಟ್ ಮಾಡಲಿ ಸರ್, ಅಲ್ಲಿ ಏನು ಆ್ಯಕ್ಚುಯಲ್ ಸಿಚುವೇಶನ್ ಇದೆ ಅದನ್ನು ನೋಡ್ಕೊಂಡು ಅವರು ಪರ್ಮಿಷನ್ ಕೊಡುವಂಥದ್ದು ಮಾಡೋದು ಬೆಟರ್ ಅಂತ ನನ್ನ ಸಜೆಷನ್ ಸರ್. ಅವರಿಗೆ ಗೋಡೆ ಕಟ್ಟುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ನೋಟಿಸ್ ಮಾಡುವ. ಇಲ್ಲಿ ಎರಡೇ ಪ್ರಶ್ನೆ. ಒಂದು ಅಪ್ಲಿಕೆಂಟ್ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ನೀವು ಅಪ್ಲಿಕೆಂಟ್, ಯುವರ್ ಆಫೀಸರ್, ವಾಟ್ ವಿಡ್ ಬಿ ಎಕ್ಸ್ಪೆಕ್ಟೇಷನ್? ನನ್ನ ಜಾಗ ಮನೆ ಕಟ್ಟಲಿಕ್ಕೆ ಕೊಡೋದಿಲ್ಲ. ಪರ್ಮಿಷನ್ ಮನೆ ಕಟ್ಟುವಾಗ ಅವನು ಬಂದು ಇವರ ಕಂಪೌಂಡನ್ನು ಅಗಿಬಾರ್ದು. ಸೆಟ್ ಬ್ಯಾಕ್ ಬಿಡಬೇಕಾ? ಮನೆ ಕಟ್ಟುವ ಎಷ್ಟು ಬಿಡಬೇಕು? ಅಷ್ಟೇ, 3-4 ಫೀಟ್ ಬೀಡ್ ಮಾಡಲಿ. ನನ್ನ ಜಾಗ, ನನ್ನ ಕಂಪೌಂಡ್ ವಾಲ್, ನನ್ನ ನೆರೆಕರೆಯನ್ನು 3 ಫೀಟ್ ಬಿಟ್ಟು ಅಲ್ಲಿ ಅಗಿದ್ರೆ ಆಗ ನನ್ನ ಕಂಪೌಂಡ್ ಬಿದ್ದರೆ ನಾನು ಕಂಪೌಂಡ್ ವಾಲ್ ಸರಿ ಕಟ್ಟಲಿಲ್ಲ. ನಾನು ಕಂಪೌಂಡ್ ಕರೆಕ್ಟ್ ಕಟ್ಟಿದ್ರೆ 3 ಫೀಟ್ ಬಿಟ್ಟು ಹೇಗೆ ಕೆಳಗೆ ಬೀಳ್ತದೆ? ಮಾಡ್ಬೋದು, ಕಟ್ಕೊಳ್ಬೋದು. ಎಕ್ಸಿಬಿಷನ್ ಮಾಡಿದ್ರೆ ಕಟ್ಬಹುದು. ಈಗ ಅವರು ಮಾಡಿದ ತಪ್ಪಿಗೆ ಸಾರ್ವಜನಿಕರಿಗೆ ತೊಂದರೆಗೆ ಆಗಬಾರ್ದಲ್ಲ ಸರ್. ಈಗ ಅದಕ್ಕೆ ರಿವ್ಯೂ ಮಾಡುವ. ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ರಾಮ್ ಅವ್ರು ನೋಡಿ ಅದು ಏನದು, ನೀವು ನಿಮ್ಮ ತಹಶೀಲ್ದಾರ್ಗೆ ರಿಪೋರ್ಟ್ ಕೊಡಿ, ಇವರು ರಿಪೋರ್ಟ್ ಕೊಡ್ತಾರೆ ಅವರು. ಅಲ್ಲಿ ಮದಕ ಜಂಕ್ಷನ್ ಅಲ್ಲೇ ಸರ್ ಸರ್ಕಾರಿ ಜಾಗ ಸರ್, ಅದ್ರ ಮೇಲ್ಗಡೆ ಪ್ರೈವೇಟ್ ಜಾಗ ಇದೆ. ಪ್ರೈವೇಟ್ ಜಾಗದವರು ಲಾಸ್ಟ್ ಇಯರ್ ಸ್ಟೇ ತಂದಿದ್ದಾರೆ ಸರ್. ಅಂದರೆ ಮಣ್ಣು ತೆಗೆದ್ರೆ ನಮ್ಮದು ಮೇಲ್ಗಡೆ ಫಿಸಿಕಲ್ ಹಾಳಾಗ್ತದೆ, ಹಾಗಾಗಿ ಮಣ್ಣು ತೆಗಿಬಾರ್ದು ನೀವು ಅಂತ ತಹಶೀಲ್ದಾರ್ ವಿರುದ್ಧ ಕೇಸ್ ಮಾಡಿ ಸ್ಟೇ ತಂದಿದ್ದಾರೆ ಸರ್. ಈಗ ಪುನಃ ಈ ವರ್ಷ ಮಣ್ಣು ಕುಸ್ತಿದೆ ಸ್ವಲ್ಪ. ಅಲ್ಲಿ ಇವರಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಫಾಲೋಅಪ್ ಮಾಡಿದರೆ ಕ್ಲಿಯರ್ ಆಗ್ತದೆ. ಅದು ಅಲ್ಲಿ ಆದಷ್ಟು ಬೇಗ ಮಾಡಿ ಅದನ್ನು ಡೇರಿನ ಜಾಗ ಮುಂಚೆ ಇದಕ್ಕೆ ಉಂಟು. ಮತ್ತೊಂದು ರಾಜಗುಡ್ಡೆ, ಇಂಥ ಒಂದು ಪ್ರದೇಶದಲ್ಲಿ ಕೆಲವೊಂದು ಅಕ್ಕಪತ್ರ ತೆಗೆದು ಆಶ್ರಯ ಯೋಜನೆ ಮೂಲಕ ಸಣ್ಣ ಪುಟ್ಟ ಮನೆ ಕಟ್ಟಿದವರಿದ್ದಾರೆ. ಈಗಾಗಲೇ ಅದು ಈಗ ಮಳೆಗೆ ತೊಂದರೆ ಆಗ್ತದೆ ಹೇಳಿ ನೋಟ್ಸ್ ಕೊಡ್ಲಿಕ್ಕೆ ಹೇಳಿದ್ದೀರಿ. ಈಗ ಅವರು ಯಾರಾದರೂ ಹೋಗಿ ನೋಟ್ಸ್ ಕೊಡ್ತಾರೆ ಅಲ್ಲಿಂದ ಹೇಳ್ಬೇಕಂತ ಹೇಳಿ. ಹಾಗೇನಿಲ್ಲ, ರಾಜಗುಡ್ಡೆ ಹೆಸರು ಮಾತ್ರ ರಾಜಗುಡ್ಡೆ ಹೋಗಿದೆ. ಈಗ ಅಲ್ಲ, ಇಡೀ ಪ್ರದೇಶವನ್ನು ಹೇಳೋದಲ್ಲ ಸರ್ ನಾನು. ಈಗ ಒಂದು ಪಂಚಾಯತ್ ಹತ್ರ ಒಂದೊಂದು ಅಂಥದ್ದೊಂದು ಸಮಸ್ಯೆ ಒಂದು ರಾಜಗುಡ್ಡೆಯಲ್ಲಿ ಉಂಟು. ಅಂಥವರಿಗೆ ಈಗ ಬಾಡಿಗೆ ಮಾಡಿ ಹೋಗ್ಲಿಕ್ಕೆ ಕೂಡ ಅಂತ ಬಡವರು ಇರ್ತಾರೆ, ಅವರಿಗೆ ಪರಿಸ್ಥಿತಿ ಇರುವುದಿಲ್ಲ. ಅದಕ್ಕೇನಾದ್ರು ಒಂದು ಪರಿಹಾರ ಹೇಳಿ. ಯಾಕಂದ್ರೆ ಈಗ ನೀವು ಹೇಳಿದ ಕೂಡಲೇ ಅವರು ನೋಟಿಸ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅಲ್ಲ, ಇದರಲ್ಲಿ ತಪ್ಪ ಅಭಿಪ್ರಾಯ ಬೇಡ. ಯಾರು ಕೂಡ ಗುಡ್ಡೆ ಕಟ್ಟಿದೆ ಸಮಸ್ಯೆ ಅಲ್ಲ.
ಕೆಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುಡ್ಡೆ ವೀಕ್ ಆಗಿ ಅವ್ರು ತುಂಬ ಸಲ ಬಂದು ಮನವಿ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯತ್ಗೆ, ನಮಗೆ ತಡೆಗೋಡೆ ಕಟ್ಟಿ ನಮಗೆ ರಕ್ಷಣೆ ಇಲ್ಲ ಅಂತ ಎಲ್ಲರೂ ಮನವಿ ಕೊಟ್ಟಿರ್ತಾರೆ. ಅಂಥ ಮನೆಗಳನ್ನು ನೋಡಿ ಅಲ್ಲಿ ಡೇಂಜರ್ ಪೊಸಿಷನ್ ಇದ್ದರೆ ಇವರು ಕಮಾಲಿ ತಗೊಳ್ಬೇಕು. ನೀವು ಪಂಚಾಯತ್ನವರಿಗೆ ಕಟ್ಟಿ ಕೊಡಬೇಕು. ಅದೇ ನಾನು ಹೇಳಿದಲ್ಲ, ನೀವು ಪಂಚಾಯತ್ ದುಡ್ಡುಗೆ ಇಟ್ಟು ಅವ್ರಿಗೆ ಕಟ್ಟಿ ಕೊಡಿ. ಅಲ್ಲದಿದ್ದರೆ ಈ ಮಳೆಗಾಲದಲ್ಲಿ ಯಾಕೆ ನಾಳೆ ಗುಡ್ಡೆ ಇದ್ದು ಅಲ್ಲಿ ಗುರುಪುರದಲ್ಲಿ ಅದೇ ಆಗಿದೆ. ಮತ್ತೆ ನೀವು KDC ಸುಖ ಇಲ್ಲ, ಅದರ ಬಗ್ಗೆ ನೀವು ಆಲೋಚನೆ ಮಾಡಿ. ಅದು ನೀವು ಗ್ರಾಮಸ್ಥರದ ಆಲೋಚನೆ ಮಾಡಿ ಕೊಂಡು ಹೋಗೋದು. ಸರ್ಕಾರದಿಂದ ಗುಡ್ಡೆ ಕಟ್ಟಲಿಕ್ಕೆ ಯಾವುದೇ ಅನುದಾನ ಇಲ್ಲ. ಕೊಟ್ಟರೆ ಇನ್ನು ಗುಡ್ಡೆ ಕಟ್ಟುವ ಕೆಲಸ ಬಿಟ್ಟು ಬೇರೆ ಕೆಲಸ ನಮ್ಗೆ ಇರಲಿಕ್ಕಿಲ್ಲ. ಅದಾದ ನೀವು ಪಂಚಾಯತಿಯಲ್ಲಿ ಅದನ್ನು ನೋಡಿ, NREG ಬೇರೆ ನೋಡಿಕೊಂಡು ನೀವು ಮಾಡಿ. ನಿಮ್ಮ ಗ್ರಾಮಸ್ಥರ ಸುರಕ್ಷತೆ ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಬಹುಶಃ ನೀವು ಆಲೋಚನೆ ಮಾಡಿ ಮುಂದೆ ವಹಿಸ್ಕೊಳ್ಳಿ. ಗ್ರಾಮದಲ್ಲಿ ಸರ್ಕಾರಿ ಜಾಗ ಇದೆ. ನಮಗೆ ತಾಲೂಕಿಗೆ ಬೇಕಾದಂಥ ಸಂಬಂಧಪಟ್ಟಂಥ ಯಾವುದಾದ್ರೂ ಇದು ಕ್ರೀಡಾಂಗಣಕ್ಕೆ ಅಥವಾ ಕೋರ್ಟ್ ಮಾಡಲಿಕ್ಕೆ ನಮ್ಮ ಜಂಕ್ಷನಲ್ಲೇ ಒಂದು 8 ಎಕರೆ 10 ಎಕರೆ ಸ್ಥಳ ಇದೆ. ಅದನ್ನು ಇವರು ಅಧಿಕಾರಿಯವರು ಬಂದರೆ ನಾವು ನೋಡಿ ಅದನ್ನು ಇಮಿಡಿಯೇಟ್ಲಿ ಆಗಿ ಇದು ಮಾಡ್ಬೋದು. ಅದು ಪಜೀರ್ ಜಂಕ್ಷನಲ್ಲಿದೆ, ಫುಲ್ ಅದು ಒಳಗಡೆ ಹೋಗ್ಲಿಕ್ಕೆ ಏನಿಲ್ಲ, ಇದೆ. ಮತ್ತು ಪಾಣೆಲದಲ್ಲಿ ಒಂದು ನಾವು ಪಂಚಾಯತ್ ವತಿಯಿಂದ ಒಂದು ಸಾರ್ವಜನಿಕ ಕ್ರೀಡಾಂಗಣ ಮಾಡಿದ್ದೇವೆ. ಅದನ್ನು ಈಗ ನಿರ್ಣಯ ಮಾಡಿ ಕಳಿಸಿದ್ದೇವೆ ತಾಲೂಕಿಗೆ. ಅದನ್ನು ಇಮಿಡಿಯೇಟ್ಲಿ ನಮ್ಮ ಪಂಚಾಯತ್ ಹೆಸರಲ್ಲಿ ಒಂದು ಇದು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಸರ್, ನಮಗೆ ಇನ್ಫೋಸಿಸ್ ಸಂಸ್ಥೆಯವರಿಂದ ಒಳ್ಳೆಯ ರಸ್ತೆಯನ್ನು ನಿರ್ಮಿಸಿದ್ದಾರೆ. ನಿಮ್ಮ ಮುಖಾಂತರ ಮಾಡಿದ್ದಾರೆ. ಅದರ ರಸ್ತೆಗೆ ಫುಲ್ಲು ಲೈಟ್ ಹಾಕಿದ್ದಾರೆ. ಅವರು ಲೈಟ್ ಹಾಕಿದ್ದನ್ನು ಇಷ್ಟರ ತನಕ ಉರಿಸ್ತಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಪಂಚಾಯತಿಂದ ಅದನ್ನು ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ಮಾನ್ಯ AC ಅವರು ಮೊನ್ನೆ ಇದ್ದರು ಸರ್, ಅವರು ಮಾನ್ಯ ಜಿಲ್ಲಾಧಿಕಾರಿ ಅವರು ಆದೇಶ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಅದನ್ನು ನೀವೇ ಉರಿಸಿಕೊಂಡು ನೀವೇ ಮಾಡಬೇಕು. ಅವರು 10 ಲಕ್ಷ ರೂಪಾಯಿಯನ್ನು ಇಡೀ ಗ್ರಾಮಕ್ಕೆ ವಿನಿಯೋಗಿಸುವುದನ್ನು ನಿಮ್ಮ ಎದುರುಗಡೆ ಲೈಟಿಗೆ ಇದು ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವೇ ಅದಕ್ಕೆ ಸಪ್ರೇಟ್ ಮೀಟರ್ ಹಾಕಿಕೊಂಡು ನೀವೇ ಉರಿಸಬೇಕಂತೇಳಿ ಆದೇಶ ಮಾಡಿದ್ದಾರೆ. ಮತ್ತೊಂದು, ಚರಂಡಿ ನೀರಿದ್ದು ವ್ಯವಸ್ಥೆಗೆ ಹೋಗಲಿಕ್ಕೆ ಚರಂಡಿಯನ್ನು 1 ವರ್ಷದ ಒಳಗಡೆ, ಈ ನೆಕ್ಸ್ಟ್ ಮಳೆಗಾಲದ ಒಳಗಡೆ ಅದನ್ನು ಮಾಡಿಸಿಕೊಡ್ಬೇಕಂತೇಳಿ ಆದೇಶವನ್ನು ನೀಡಿದ್ದಾರೆ. ತಾವುಗಳು ನಮಗೆ ಸರ್, ನೀವು ಆ ಅಧಿಕಾರಿಯವರನ್ನ ಕರೆಸಿ ನಾವು ಅದನ್ನು ನೋಡಲಿಕ್ಕೆ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಅದನ್ನು ನೀವೊಂದು ಅವ್ರು ಯಾವಾಗ ಬರ್ತಾರೆ, ಎಲ್ಲಿ ಸಮಸ್ಯೆ ಇದೆ ಅದನ್ನೊಂದು ಇಮಿಡಿಯೇಟ್ಲಿ ಆಗಿ ಪರಿಹರಿಸುವಂಥ ಕೆಲಸ ಮಾಡಬೇಕು ಸರ್. ಅದು ನೀವೆಲ್ಲರೂ ಕೂಡ ಒಂದು ಮೆಚ್ಚಬೇಕು, ಸಂತೋಷ. ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿಕ್ಕೆ ಯೋಜನೆ ಮಾಡಬೇಕು. ನೀವು ಅವ್ರ ಯುದ್ಧಕ್ಕೆ ನಿಲ್ಲುವುದಿಲ್ಲ ಇದರಲ್ಲಿ ಅಲ್ಲ, ಜನರಲ್ ಆಗಿ ಹೇಳಿ ಅವರ ಪ್ರೀತಿ ವಿಶ್ವಾಸ ಮುಖಾಂತರ ನೀವು ವಿಶ್ವಾಸ ತಗೊಂಡು ಅವರ ಲಾಭವನ್ನು ನೀವು ತಗೊಳ್ಬೇಕು. ಈಗ ನಾನು ಕೇಳಿದಾಗ ರಸ್ತೆ ನಿರ್ಮಾಣ ಮಾಡುವಾಗ 15-20 ಕೋಟಿ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟರು, ಹೌದಾ? ಮುಡಿಪು ಕಾಲೇಜಿಗೆ ಟಾಯ್ಲೆಟ್ ಬೇಕಾದಾಗ 1 ಕೋಟಿ ರೂಪಾಯಿ ಟಾಯ್ಲೆಟ್ ಕಟ್ಟಿ ಕೊಟ್ಟರು. ಬೇರೆ ಕಡೆ ಬೇರೆ ಯೋಜನೆಗೆ ಅದಕ್ಕೆ ಕೂಡ ಒಂದು ಶಾಲೆಗೆ ನಮ್ಮ ಮುಡಿಪು ಕಾಲೇಜ್ ನಾನು ಕಟ್ಟಿದ್ದೆ. ಕಟ್ಟುವಾಗ ನಾನು ಪ್ಲ್ಯಾನ್ ನೋಡಲಿಲ್ಲ. ಕಟ್ಟಿದ ನಂತರ ಬಿಲ್ಡಿಂಗ್ ಒಂದು ಕಡೆ, ರೋಡ್ ಒಂದು ಕಡೆ, ದೊಡ್ಡ ಪರ್ವತದಲ್ಲಿ ಕಟ್ಟಿದಾಗ ರಸ್ತೆ ಇಲ್ಲ ಅಂತ ಹೇಳಿದಾಗ ನಮ್ಮಿಂದ ಆಗ್ತಾನೆ ಇರಲಿಲ್ಲ, ಅನುದಾನ ಅಷ್ಟು ಬರ್ತಾ ಇರಲಿಲ್ಲ. 4 ಕೋಟಿ ರೂಪಾಯಲ್ಲಿ 1 ತಿಂಗಳೊಳಗಡೆ ಆ ಕಾಲೇಜಿಗೆ ರಸ್ತೆ ಮಾಡಿ ಕೊಟ್ಟರು. ನಮಗೆ ವಿದ್ಯುತ್ ಚಿತ್ತಾಗಾರ ಬೇಕಂತ ಹೇಳಿದಾಗ DCR ಒಂದು ಫೋನ್ನಲ್ಲಿ 1,80,00,000 ರೂಪಾಯಲ್ಲಿ ಚಿತ್ತಾಗಾರ ಮಾಡಿ ಕೂಡ ಕೊಟ್ಟರು. ಇಷ್ಟೆಲ್ಲ 30-40 ಕೋಟಿ ಖರ್ಚು ಮಾಡಿದವ್ರಿಗೆ ಈ 10 ಲಕ್ಷ ಕರೆಂಟ್ ಬಿಲ್ ದೊಡ್ಡ ಪ್ರಶ್ನೆ ಅಲ್ಲ. ಇದು ನೀವು ಆಲೋಚನೆ ಏನು, ವಾಟ್ ಇಸ್ ದ ಪ್ರಾಬ್ಲಮ್? ನಿಮ್ಮ ಪಂಚಾಯತಿಗೆ ಮತ್ತು ಆ ಸಂಸ್ಥೆಗಿರುವಂಥ ಸಮಸ್ಯೆ ಏನು ಅದನ್ನು ಬಗೆಹರಿಸಬೇಕು. ಲೈಟ್ ಹೊತ್ತಿದ ತಕ್ಷಣ ನಿಮ್ಮೆಲ್ಲ ಸಮಸ್ಯೆ ಬಗ್ಗೆ ಅರಿಯುವುದಿಲ್ಲ. ಯು ಶುಡ್ ಹ್ಯಾವ್ ಕ್ಲೋಸ್ PR, ಒಂದು ಕನೆಕ್ಷನ್ ಇರಬೇಕು. ಸೊ ನಾನು ನಿಮ್ಮನ್ನು ಮತ್ತು ಅವರನ್ನು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆ ಏನು ಮತ್ತು ಅದಕ್ಕೆ ಒಂದು ಮದ್ದು ಕೊಡುವ, ಪರ್ಮನೆಂಟ್ ಮದ್ದು. ಮತ್ತು ಅವರು KDBಯಿಂದ ಗೊತ್ತಗೊಂಡದಲ್ಲ ದುಡ್ಡು ಕೊಟ್ಟು, ಮತ್ತೆ ಯಾವುದು ನೀನೆ ಕರೆಕ್ಟ್. ನಾವು ಕೂತ್ಕೊಂಡು ಚರ್ಚೆ ಮಾಡುವವರು. ನಾನು ಹೇಳಿದ್ದು ಬರೀ ಲೈಟ್ ಅಲ್ಲ, ಈಗ ಬರೀ ಮುಖ್ಯ ರಸ್ತೆಗಲ್ಲ, ಇಡೀ ಪಜ್ಜರ್ ಗ್ರಾಮ ಲೈಟ್ನ ದುಡ್ಡು ಅವ್ರು ಕಟ್ಟುವಾಗೆ ಮಾಡುವ. ನೀವು ಚೆನ್ನಾಗಿದೆ ಕಟ್ತಾರೆ ಅವರು, ಅದು ಕೇಳುವ ಅವ್ರ ಹತ್ರ. ನಿಮ್ಗೆ ಗೊತ್ತುಂಟ, ನಾನು ಉಪದ್ರ ಮಾಡಿದ್ರೆ ನನಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರ್ತದೆ ಉಪದ್ರ ಆದವನಿಗೆ ಅಲ್ವಾ? ನಮಗೆ ಮಾಡ್ತಿರ್ತದೆ, ಅವನಿಗೆ ನೆನಪಿರ್ತದೆ. ಆಯ್ತಾ? ಅದು ನಾವು ಕೇಳಿ ಚರ್ಚೆ ಮಾಡುವ. ಮೀಟಿಂಗ್ ಕರೆಯುವ ಕೂಡಲಂತ ಹೇಳಿದ್ರೆ ಆಗ್ತದ? ಮೀಟಿಂಗ್ ಕರಿತೇನೆ ಆದಷ್ಟು ಬೇಗ. ನನ್ನ ಸಜೆಷನ್ ಏನು, ಇಂಥ ದೊಡ್ಡ ದೊಡ್ಡ ಕಂಪನಿ ಬಂದಾಗ ಅಲ್ಲಿ ಒಬ್ಬರಲ್ಲ, ತುಂಬ ಇವರಿದ್ದಾರೆ ಬಿಸ್ನೆಸ್ ಮ್ಯಾನ್, ಅವರನ್ನು ಒಂದು ವಿಶ್ವಾಸಕ್ಕೆ ತೆಕ್ಕೊಳ್ಳಿ. ಸಮಸ್ಯೆ ಆದರೆ ಇದೇ ಸಮಸ್ಯೆ ಅಲ್ಲ, ಯಾಕೆ ಸಹಕಾರ ಕೊಡೋದಿಲ್ಲ ಅಂತ ಸಮಸ್ಯೆ.
ನೀವು ಎಷ್ಟೇ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಏನೋ ಇರಬೇಕು, ಇಲ್ಲದ ಅವ್ರು ಸರ್ಕಾರ ಕೊಡ್ತಾರೆ. ಸೊ ಎಷ್ಟೆಲ್ಲ ಇದೆ, ಟು ಟೇಕ್ ದ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡಬೇಕು. ಈಗ ಹರೇಕಳದಲ್ಲಿ ಡ್ಯಾಮ್ ಕಟ್ಟಿದ್ರು, ಇವರೆಲ್ಲ ರೀತಿಯ ಸಹಕಾರ ಅವರಿಗೆ ಮಾಡಿದರು. ಅವರೇ ಫೋನ್ ಮಾಡಿ ಏನು ಹೇಳ್ತಾರೆ, ಜಿ ಶಂಕರ್ ಅವರು, ಕಾದು ನನಗೆ ಇವರಿಗೆ ಒಂದು ಸಭಾಭವನ ಅಥವಾ ಏನಾದರೂ ಶಾಶ್ವತ ಕಟ್ಟಿ ಕೊಡಬೇಕಂತ ಉಂಟು. ಇವರೇನು ಹೇಳಿದರು, ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ನಮಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿಕೊಡಿ. ಅವ್ರು ಆಗಲ್ಲ ಅಂತ ಹೇಳಿದರು. ಆಯ್ತು, ನಾನು ಇವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿ ಕೊಡ್ತೇನೆ, ನೀವು ಯಾವುದೋ ಆಸ್ಪತ್ರೆ ಮಾತ್ರ. ಯಾಕೆ, ಇವರು ಚೆನ್ನಾಗಿದ್ದ ಕಾರಣ ಅಲ್ಲ. ಇವರಲ್ಲಿ ಬಂದಾಗ ಪಂಚಾಯತ್ ಅಂತ ಹೇಳಿಕೊಂಡು ಇಲ್ಲ ಸಲ ಅದಕ್ಕೆ ಉಪದ್ರ ಮಾಡಿ ಕಿರುಕುಳ ಮಾಡಿ ಬೇರೆ ಬೇರೆ ರೀತಿಯಿಂದ ಹೋಗಿದ್ರೆ ಅವರು ಕೆಲಸ ಮುಗಿಸ್ಕೊಂಡು ಅವ್ರು ಹೋಗ್ತಿದ್ರು. ಈಗ ಹಾಗೆಲ್ಲ ಶಾಶ್ವತವಾದ ನೆನಪಿರ್ಬೇಕಂತೇಳಿ ಅವರು ಈಗ ಜಾಗ ತೋರಿಸ್ತಿದ್ದಾರೆ. ನಾನು ಬೇರೆ ಪ್ರೈವೇಟ್ ಮಾತಾಡ್ತಿದ್ದೇನೆ, ಅಲ್ಲಿ ಮಾಡೆಲ್ ಮಾಡಿ ಕಟ್ಟುದು ಅವರು, ರನ್ ಮಾಡೋದು ಬೇರೆ. ಯಾಕೆ ಗೌರ್ಮೆಂಟಿಂದ ರನ್ ಮಾಡಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯ ಯಾವುದೆಲ್ಲ ಪ್ರಾಜೆಕ್ಟ್ ಬರ್ತದೆ ಅವರೆಲ್ಲ ವಿಶ್ವಾಸ ತಗೊಂಡು ಕೆಲಸ ಮಾಡಿ. ಅರೆಕಲಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಲಾಸ್ಟ್ ಟೈಮ್ ಹಕ್ಕುಪತ್ರ ಕೊಟ್ಟದ್ರಲ್ಲಿ 3 ಮನೆಯದ್ದು ಸರ್ವೆ ನಂಬರ್ ಮಿಸ್ ಆಗಿತ್ತು. ಆ ಸರ್ವೆ ನಂಬರು ನಮ್ಮದು ಅಲ್ಲಿ ಕೊಡುವಾಗಲೇ ಮಿಸ್ ಆದದ್ದು. ಆ ನಂತರ ಆ ಹಕ್ಕುಪತ್ರವನ್ನು ವಿ ಅವರಿಗೆ ಮುಟ್ಟಿಸಿದ್ದಾರೆ, ಯಾರು ಪಾರ್ಟಿಯವರು. 1 ವರ್ಷದಲ್ಲಿ ಅವರು ಅಲೆದಾಡ್ತಿದ್ದಾರೆ. ಇವರು ಹೇಳುವುದು ಒರಿಜಿನಲ್ ಹಕ್ಕುಪತ್ರ ಕೊಡಿ ಅಂತ ಹೇಳಿ. ಯಾರು ವಿ ಅವರು ಇಲ್ಲಿ ಏನೋ ಪ್ರಾಬ್ಲಮ್ ಅಲ್ಲ, ಈಗ ನೀವಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಲ್ಲ. ಈಗ ಅವರಿಗೆ ಹಕ್ಕುಪತ್ರ ಕೊಡಬೇಕಲ್ಲ. ಈಗ ವಿಲೇಜ್ ಅಕೌಂಟೆಂಟ್ ಅವರಿಗೆ ವಿಲೇಜ್ ಅಕೌಂಟೆಂಟ್ ಹತ್ರ ಹಕ್ಕುಪತ್ರ ಕೊಟ್ಟಿರೋದು ಪಾರ್ಟಿ ಹೋಗಿ ಅಲ್ವಾ, ಅದು ನಮಗೂ ಗೊತ್ತಿಲ್ಲ. ವಿಲೇಜ್ ಅಕೌಂಟೆಂಟ್ ಒಪ್ತಿಲ್ಲ. ವಿಲೇಜ್ ಅಕೌಂಟೆಂಟ್ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ನನಗೆ ಹಕ್ಕುಪತ್ರ ಕೊಡ್ಲೇ ಇಲ್ಲ ಅವರು ಅಂತ ಹೇಳ್ತಾರೆ. ಇದು ಸಮಸ್ಯೆ. ನಾನೀಗ ಕೇಳುದು, ಅವರ ಮನೆಯೊಳಗೆ ಇಟ್ಟು ಅವರಿಗೆ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಅವರು ಖುದ್ದು ಬೇರೆ ಸರ್ವೇಯರನ್ನು ಕರ್ಕೊಂಡು ಬಂದು ಇದು ಮಾಡಿದ್ದಾರೆ. ಸರ್, ಈಗ ಅವನ ಅರ್ಜಿ ಕೊಟ್ಟದಕ್ಕೆ ಏನಾದ್ರು ಅದೇ ಈಗ ಇವರು ಎಂತ ಕೇಳುದು ಸರ್, ಇವರು ಇದರಿಂದ ಇವರು ತಪ್ಪಿಸಲಿಕ್ಕೆ ನೋಡುದು. ಏಕೆಂದ್ರೆ ಇವರು ಸಹಿ ಉಂಟು ಅಂತ ಕೇಳುದು, ಅವರಿಗೇನು ಗೊತ್ತಿರಲಿಲ್ಲ. ಅವರು ತಂದು ಹಕ್ಕುಪತ್ರ ಕೊಟ್ಟಿದ್ದಾರೆ, ಇವರು ತಗೊಂಡಿದ್ದಾರಲ್ಲ ಸರ್. ಯಾರು ತಗೊಂಡು? ಅವನ ಹೀಗೆ ಪೂರ್ಣಚಂದ್ರ ಅಂತ ಇದ್ದ ಹೇಳುವಾಗ ಅವನೇ ಅಂತ ಹೇಳ್ತಾನೆ ಅಂದ್ರೆ ತಗೊಳ್ಳಿಲ್ಲ ಅಂತ ಹೇಳ್ತಿದ್ದಾನೆ. ಕೆಲಸ ಮಾಡಿ ಆ ಪಾರ್ಟಿಯನ್ನು ಕರೆಸಿ ಈಗ ನೀವು ಕೂತ್ಕೊಳ್ಳಿ ಸರ್. ಈಗ ಅವರ ಹತ್ರ ಜೆರಾಕ್ಸ್ ಉಂಟು ಬೇಕಾದ್ರೆ. ಈಗ ಏನು ಹೇಳ್ತಾರೆ ಗೊತ್ತಿಲ್ಲ ಸರ್, ಇವರನ್ನು ಈಗ ತಪ್ಪಿಸಲಿಕ್ಕೆ ಆಗಿ ಇವರು ಹೇಳುದು ನಮ್ಗೆ ಹಕ್ಕುಪತ್ರ ಕೊಡ್ಲಿಲ್ಲ ಅಂತ. ಅದನ್ನ ನಾನು ಹೇಳ್ದು ಕೇಳಿ. ಈಗ ನಾವು ಇಂಡಿವಿಜುವಲ್ ಕೇಸ್ ಆಯ್ತು, ನೀವು ಹೇಳಿದ್ದೀರಿ ಜನರಲ್ ಆಗಿ ಇದನ್ನು ಅಲ್ಲಿ ಸರ್ವೆ ನಂಬರ್ ಹೆಚ್ಚು ಕಮ್ಮಿ ಆಗಿದೆ. ಅವನು ಬಂದು ವಿ ಹತ್ರ ಕೊಟ್ಟ, ಸರಿ ಮಾಡಿ ಕೊಡಿ ಅಂತ ಅವನು ತಕೊಂಡ, ಮತ್ತೆ ಮಾಡಿ ಕೊಡ್ಲಿಲ್ಲ. ಈಗ ವಿ ಚೇಂಜ್ ಆಗಿ ಹೊಸೊಬ್ಬರು ಬಂದಿದ್ದಾರೆ. ಅಲ್ಲಿ ಫೈಲ್ ನೋಡುವಾಗ ಅಲ್ಲಿ ಹಕ್ಕುಪತ್ರ ಇಲ್ಲ. ಸಮಸ್ಯೆ ಇಷ್ಟಲ್ಲ ಸರಿಯಪ್ಪ. ಈಗ ಪ್ರಶ್ನೆನು ಅವನು ಹೇಳಿದಾನೆ ಕೊಟ್ಟಿದ್ದಾನೆ ಅಂತೇಳಿ, ಇವನು ಹೇಳಿದಾನೆ ಕೊಡ್ಲಿಲ್ಲ ಅಂತೇಳಿ. ಇದು ಪ್ರೂವ್ ಮಾಡೋದು ಹೇಗೆ? ನಮ್ಮ ಹತ್ರ ವಿಡಿಯೋ ಕ್ಯಾಮರಾವ ಏನಾದ್ರು ಪ್ರೂಫ್ ಇದೆ? ಏನಿಲ್ಲ. ನಾನೊಂದು ಹೇಳ್ತೇನೆ ಸರ್, ಈ ಹಕ್ಕುಪತ್ರ ಕೊಟ್ಟದ್ರಿಂದ ಅಲ್ಲ ಕರೆಕ್ಟ್ ಅವತ್ತು ಆವಾಗ ಎಂತ. ಅದಕ್ಕೆ ನಾನು ಹೇಳಿ ಆ ಪೂರ್ಣಚಂದ್ರನ್ ಕರೀರಿ, ಅವ್ರನ್ನ ಕರೀರಿ. ಅದೇ ಈಗ ಪೂರ್ಣಚಂದ್ರ ಮಿಸ್ಟೇಕ್ ಇರ್ಬೋದು, ಅವನು ಬಿಸಾಡಿ ತಪ್ಪಿ ಹೋಗಿ ಅವನು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಬರ್ತಾನೆ. ಅದಕ್ಕೆ ಇವರಿಗೆ ಪ್ರೂವ್ ಆಗ್ಬೇಕಲ್ಲ. ನಮ್ಗೆ ಜನರಿಗೆ ನ್ಯಾಯ ಸಿಗ್ಬೇಕಲ್ಲ. ನಾವು ಕೊಡುವಾಗ ಆಲೋಚನೆ ಮಾಡ್ಬೇಕು, ಯಾರ ಕೈಯಲ್ಲಿ ಕೊಡ್ಬೇಕು, ಏನು ಕೊಡ್ಬೇಕಂತೇಳಿ. ಒಂದು ಕೊಟ್ಟ ಒಂದು ರಿಸೀಟ್ ಅದು ತಗೊಳ್ಬೇಕಲ್ಲ. ಈಗ ಕೊಟ್ಟು ಸೀದಾ ಬರುದಾ ಅಲ್ವಾ ಸರ್? ಜನರಿಗೆ ಗೊತ್ತಿರಲಿಲ್ಲ, ಅವರು ಇಟ್ಟಿದ್ದಾರೆ ಸರ್. ಸರ್ ಈಗ 1 ಕಾಪಿ ನಮಗೆ ಕೊಟ್ಟರು, 1 ಕಾಪಿ ತಾಲೂಕಲ್ಲಿ ಇರ್ತದಲ್ಲ ಸರ್, ಅವ್ರು ಅಲ್ಲಿ ಅದನ್ನು ನೋಡ್ಬೋದಲ್ಲ. ಈಗ ಅದನ್ನೇ ಪೂರ್ಣಚಂದ್ರ ಕರೀತಾರೆ ತಾಲೂಕಿಗೆ, ಪೂರ್ಣಚಂದ್ರ 1 ವರ್ಷ ಇವನ್ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಸರಿಪಡಿಸಿ. ಎಲ್ಲಿ ಫಾದರ್ ಮುಲ್ಲಸ್ ತುಂಬೆ ಈ ಕಡೆಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಇದೆ ಕೋವಿಡ್ ಕೇರ್. ಅಲ್ಲಿ ಕೋವಿಡ್ ಹಾಸ್ಪಿಟಲ್ ಅಂತ 10 ಬೆಡ್ ಅವ್ರು ರಿಸರ್ವ್ ಮಾಡಿದ್ದಾರೆ. ಯಾರು ಪೇಷಂಟ್ಸ್ ಯಾರು ಬರಲಿಲ್ಲ. ಈಗ ಕೆಲವೊಂದು ಮನೆಯಲ್ಲಿ ಅದೇ ರೀತಿ ಒಂದು 10 ಬೆಡ್ ಕೋವಿಡ್ ಕೇರ್ ಹಾಸ್ಪಿಟಲ್ ಮಾಡ್ಬೋದಾ ಅಂತೇಳಿ ಫಾದರ್ ಮುಲ್ಲಸ್ ಇಲ್ಲಿ ಕೋವಿಡ್ ಐಸೋಲೇಷನ್ ವಾರ್ಡ್ ಮಾಡೋದು ಕೂಡ ಒಬ್ಬ ಪೇಷಂಟ್ಗೆ 250 ರೂಪಾಯಿ. 250 ಅದರಲ್ಲಿ ಅವರ ಟ್ರೀಟ್ಮೆಂಟ್, ಅವರ ಊಟದ ಪೇಷಂಟ್ಗೆ ಒಂದು ಮಾನ್ಯ ಶಾಸಕರಿಗೆ ಗ್ರಾಮ ಪಂಚಾಯತ್ PDO 2-3 ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈಗ ಒಬ್ಬರು ಅವರಿಗೆ ಜಾಗಕ್ಕೆ ಕನ್ವರ್ಷನ್ ಆಗಲಿಲ್ಲ, ಮನೆ ಕಟ್ತಾರೆ ಅವರ ಜಾಗದಲ್ಲಿ, ಪಂಚಾಯತ್ನ ಪರ್ಮಿಷನ್ ಇಲ್ಲ. ಬಡವರು ಪಂಚಾಯತ್ನ ಪರ್ಮಿಷನ್ ಇಲ್ಲದೆ, ಅಂದರೆ ನಮ್ಮ ಕನ್ವರ್ಷನ್ ಇಲ್ಲದೆ ನಮಗೆ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಮನೆ ಕಟ್ತಾರೆ,
ಅವರಿಗೆ ವಿದ್ಯುತ್ ಸಂಪರ್ಕದ ಅಗತ್ಯ ಬರ್ತದೆ. ಇಂಥ ಸಂದರ್ಭದಲ್ಲಿ ಮೆಸ್ಕಾಮ್ಗೆ ವಿದ್ಯುತ್ ಸಂಪರ್ಕ ಕೊಡುವುದಕ್ಕೆ ಪಂಚಾಯತ್ನಿಂದ ನಿರಾಕ್ಷೇಪಣೆಯನ್ನು ಅವ್ನು ನೀವೇ ಹೇಳಿದ್ರಿ ಅವನು ಬಡವ ಇದ್ದಾನೆ ಅಂತ. ಮೊದಲನೇ ಪಾಯಿಂಟು, ಅವನು ಪ್ರೊಸೀಜರ್ ಗೊತ್ತಿಲ್ಲ, ಅವ್ನು ಮನೆ ಕಟ್ಟಿದ, ತಪ್ಪಿಲ್ಲ. ಈಗ ಅವನದೇ ಜಾಗದಲ್ಲಿ ಅವ್ನು ಮನೆ ಕಟ್ಟಿದ್ದಾನೆ. ಈಗ ಅವ್ನು ಮುಂದೆ ಕನ್ವರ್ಷನ್ ಮಾಡ್ಕೊಳ್ಬೇಕಾದ್ರೂ ಕೂಡ ನಾವು ಅದಕ್ಕೆ ದಂಡ ವಿಧಿಸಿ ನಾವು ಕನ್ವರ್ಷನ್ ಮಾಡ್ತೀವಿ ಸರ್. ಎರಡನೇದಾಗಿ ನೀವು ಇರೋದು ಫೆಸಿಲಿಟೇಟ್ ಮಾಡೋಕ್ಕೆ, ಆಯಿತಾ? ಈಗ ನೀವು ಅವನಿಗೆ ಕರೆಂಟ್ ಕನೆಕ್ಷನ್ ಕೊಡದಿದ್ರೆ ಏನು ಮಾಡಬೇಕು ಅವನು? ನೀವೇ ಹೇಳಿ. ಕರೆಂಟ್ ಕನೆಕ್ಷನ್ ಕೊಡದೇ ಇದ್ರೆ ಅವ್ನು ಏನು ಮಾಡಬೇಕು? ಅವ್ನು ನೀವು ಅಧಿಕೃತ ಈಗ ಮನೆ ಕಟ್ಟಿದ್ದಾನೆ, ಜಾಗ ಅವನದು, ನಿಮ್ಮ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಲ್ಲಲ್ಲ. ಇಲ್ಲ. ಮತ್ತೆ ನೀವು ಟ್ಯಾಕ್ಸ್ ಇಂಪೋಸ್ ಮಾಡಿ ಅದು ನೀವು ಡೋರ್ ನಂಬರ್ ಕೊಡಿ, ಏನು ಸಮಸ್ಯೆ ಇದೆ? ಸಮಸ್ಯೆ ಏನಿದೆ ಅದರಲ್ಲಿ? ನಾನು ಹೇಳ್ತಿರೋದು ಅದೇನೆ. ಈಗ ನಾನು ಹೇಳೋದು ಸ್ವಂತ ಜಾಗ ಇದೆ. ನಾನು ಇದನ್ನು ಜನರಲೈಸ್ ಮಾಡಿ ಹೇಳ್ತಿಲ್ಲ, ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ. ನೀವು ಕೇಳಿರೋ ಪ್ರಶ್ನೆಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಇದನ್ನೇ ಮಾಡಿ ಅಂತ ನಾನು ಹೇಳೋದಲ್ಲ. ಪ್ರೊಸೀಜರು ಗೊತ್ತಿಲ್ಲದೆ ಇರೋರು ಅಮಾಯಕರು ಇರ್ತಾರೆ, ಮಾಡಿದ್ದಾರೆ, ಅಂಥವ್ರಿಗೆ ಲೀನಿಯನ್ಸಿ ಕೊಡ್ಬೋದು. ಗೊತ್ತಿದ್ದವ್ರು ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೀವು ಹೇಳ್ದ ಹಾಗೆ ಅವನಿಗೆ ನಿಜವಾಗ್ಲೂ ಏನು ಅರಿವಿಲ್ಲದೆ ಅವ್ನು ಮನೆ ಕಟ್ಟಿದರೆ ಕನ್ವರ್ಷನ್ ಮಾಡ್ಕೊಳ್ಳೋಕ್ಕೆ ಅವ್ನಿಗೆ ಹೇಳಿ. ಮಾಡೋಕ್ಕೆ ಮುಂಚೆ ಅವನಿಗೆ ಕರೆಂಟ್ ಕನೆಕ್ಷನ್ ಕೊಡೋಕ್ಕೆ ಯಾವುದೂ ಸಮಸ್ಯೆ ಇಲ್ಲ, ಆಯಿತಾ? ಇದನ್ನು ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಪ್ಪ. ಎಲ್ಲ ಇದನ್ನು ಇಲ್ಲಿ ಸಭೆಯಲ್ಲಿ ಕೇಳಿ ತೀರ್ಮಾನ ಮಾಡೋವಂಥದ್ದಲ್ಲ. ಓಕೆ. ದಾಖಲಾತಿಗಳನ್ನು ರೆವಿನ್ಯೂ VA ಅವ್ರಿಗೆ ಕೊಟ್ಟು ಅಲ್ಲಿಂದ ಮಾಡಿ ಕೊಡ್ತಾರೆ. ಸ್ವಂತಕ್ಕಾಗಿ ಅಂತ ಒಂದು ಆಪ್ಷನ್ ಇದೆ ರೆವಿನ್ಯೂಲಿ, ಅವ್ರು ಮಾಡಿ ಕೊಡ್ತಾರೆ. ಅದಾದ ನಂತರ ನೀವು ಈ ಸ್ವತ್ತಿಗೆ ಹಾಕಿ ಡೋರ್ ನಂಬರ್ ಕೊಟ್ಟು ನಂತರ NOC ಕೊಟ್ಟು ರೆಗ್ಯುಲರ್ ಮಾಡಿ. ಆಯ್ತು. ಸರಿ. ಮತ್ತು ಇನ್ನೆರಡು ವಿಚಾರ ಇದೆ, ಒಂದು ನಿಮಿಷ ನೋಡಿಯಪ್ಪ. ಈಗ ನೀವು ನಾನು ಹೇಳೋದು, ನನ್ನ ಪಾಯಿಂಟ್ ಸಿಂಪಲ್ ಹೇಳ್ತಿಲ್ಲ. ಜಾಗ ಅವ್ರ ಹೆಸರಲ್ಲಿದೆ, ಸರ್ಕಾರಿ ಜನರ ನಿಮ್ಮ ಮೇಲೆ FIR ಮಾಡ್ತೀನಿ ನಾನು. ಮತ್ತೆ ಖಾತೆ ಅವ್ರ ಹೆಸರಲ್ಲಿದ್ದು ಅವ್ರ ಮನೆ ಕಟ್ಟಿದ್ರೆ ಗೋ ಹೆಡ್, ವಾಟ್ ಇಸ್ ದೇರ್ ಇಸ್ ನೋ ರಾಂಗ್. ಕನ್ವರ್ಷನ್ ಖಾತೆ ಇಲ್ಲ, ಖಾತೆ RTC ಇದೆಯಾ ಅವ್ರ ಹೆಸರಲ್ಲಿ? ದೆನ್ ಏನು ಪ್ರಾಬ್ಲಮ್ ಏನಿದೆ? ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ನೀವು ನಿಮ್ಮ ಮೈಂಡ್ ಅಪ್ಲೈ ಮಾಡಬೇಕು, ಆಫೀಸರ್ಸ್ ಎಸ್ಪೆಷಲಿ. ಈ ಒಂದು ಮಾನ್ಯ ಶಾಸಕರು ಪ್ರಾರಂಭ ವಿಚಾರ, ಮತ್ತೆ ಹೊರಗೆ ಹೋಗಿ ಅವು ಇಂಚ ಹೊಡಿತು ಅಂತ ಮತ್ತೆ ಅಲ್ಲಿ ಹೊರಗೆ ಮಾತಾಡಬಾರ್ದು. ನೀವೇ ಅಧ್ಯಕ್ಷರಾಗ್ಬಿಟ್ಟಿದ್ರಲ್ರಿ ಅಂತ. ಅದಕ್ಕೆ ಸರ್, ನಮ್ಮ ಉಳ್ಳಾಲ ತಾಲೂಕು ರಚನೆ ಮಾಡುವಂಥ ಸಂದರ್ಭ ಒಂದು ತುಳು ಭವನ, ಕನ್ನಡ ಭವನ ಮತ್ತೆ ಕಲಾಭವನ, ಹೀಗೆ 3 ಭವನಗಳಿಗಾಗಿ ಕನಿಷ್ಠ 2 ಎಕರೆ ಜಾಗವನ್ನು ಮೀಸಲಿಡಬೇಕಂತ ಹೇಳಿ ನಾನು ಒಂದು ಮನವಿಯನ್ನ ಮಾಡ್ತೇನೆ ಸರ್. ಈಗ ನಿನ್ನೆ ಕೂಡ ಶಾಸಕರು ತಾಲೂಕು ಮಟ್ಟದ ಯಾವುದು ಅಧಿಕಾರಿಗಳ ಮತ್ತೆ ಸಾಹೇಬರ ನೇತೃತ್ವದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಜಾಗ ಬೇಕು ಅಂತ ತೀರ್ಮಾನ ಮಾಡೋದಾಗಿ ನಿನ್ನೆ ಕೂಡ ನಿರ್ಣಯ ಮಾಡಿದ್ದೀವಿ ಸರ್. ಅದೇ ರೀತಿ ತಮ್ಮ ಟೈಮ್ ತಗೊಂಡು ಒಂದಿನ ನಿಗದಿ ಮಾಡಿ ಎಲ್ಲ ಅಧಿಕಾರಿಗಳು ಕಳೆದು ಯಾವ್ದಾವ್ದಕ್ಕೆ ಏನೇನು ಬೇಕಾಗುತ್ತೆ ಅಂತ ನಾವು ತೀರ್ಮಾನ ಮಾಡೋಣ ಸರ್. ಮತ್ತೆ ಈಗಾಗಲೇ ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಗುಣಮಟ್ಟದ ಕ್ರೀಡಾಂಗಣಗಳು ಬೇಕು ಅಂತ ನಾನು ಮನವಿ ಮಾಡ್ತೇನೆ. ಮಾಡೋಣ ಬಿಡಿ, ಆಯ್ತಾ? ತಾಲೂಕಾಗಿ ನಮ್ಮ ಕ್ಷೇತ್ರದ ಶಾಸಕರು, ಬಹುಶಃ ನಾವು ಈ ಕಡೆ ಬಂಟ್ವಾಳ ಇದ್ವಿ, ನೀವು ಮಂಗಳೂರಿದ್ರಿ. ಈಗ ಮಂಗಳೂರು ಮತ್ತೆ ಬಂಟ್ವಾಳ ತಾಲೂಕಿನವರು ಒಂದಾಗಿ ಉಳ್ಳಾಲ ತಾಲೂಕು ಅಂತ ಆಗಿದೆ. ನಮ್ಮ ಶಾಸಕರಿಗೆ ಅಭಿನಂದನೆ ಎಲ್ಲರ ಪರವಾಗಿ. ಸರಿ, ಈಗ ಸಮಸ್ಯೆ ಏನು ಅಂತ ಹೇಳಿದರೆ, ಈಗ 2 ತಾಲೂಕು ಒಂದಾಗಿ ಉಳ್ಳಾಲ ಹೊಸ ತಾಲೂಕಾಗಿದೆ. ಈಗ ತಾವು ಈಗಾಗಲೇ ಹೇಳಿದ್ರಿ ಅಧಿಕೃತವಾಗಿ ಆಗಿದೆ, ಇಒ ಬಂದರು, ತಹಶೀಲ್ದಾರ್ ಬಂದರು. ಇನ್ನಾದ್ರೀಗ ನಮ್ಮ ಮಕ್ಕಳ ಶಾಲೆಗಳಲ್ಲಿ ಕೊಡುವಂಥ ಸರ್ಟಿಫಿಕೇಟಲ್ಲಿ ನಮ್ಮ ಕಡೆ ಬಂಟ್ವಾಳವೇ ಬರ್ತದೆ, ಈ ಕಡೆಯವರಿಗೆ ಮಂಗಳೂರೇ ಬರ್ತದೆ ಸರ್. ಇನ್ನಾದರೂ ಕೂಡ ತಾವು ಹೇಗೆ ಘೋಷಣೆ ಆಗಿದೆ, ಇನ್ನು ಮುಂದಿನ ಈಗ ಸರ್ಟಿಫಿಕೇಟ್ ತಗೊಳ್ಳುವಂಥ ಮಕ್ಕಳಿಗೆ ತಾವೊಂದು DDPI ಮುಖಾಂತರ ಆದೇಶ ಮಾಡಿದರೆ ಉಳ್ಳಾಲ ತಾಲೂಕಾಗೆ ಅವರ ಸರ್ಟಿಫಿಕೇಟಲ್ಲಿ ಬರ್ತದೆ. ಅದು SSLCಗೆ ನಾನು ಹೇಳೋದು, SSLC PUCಗೆ ಈ ಸರಿಯೇ ಮಾಡಿದರೆ ಸರ್ ಇದೊಂದು ಸೂಕ್ತ ಅಂತೇಳಿ. ಇಲ್ಲದೆ ಬದಲಾವಣೆ ಮಾಡಬೇಕಾಗಿ ಬರ್ತದೆ ನೆಕ್ಸ್ಟಿಗೆ. 2ನೇ ವಿಷಯ, ಈಗಾಗಲೇ ನಮ್ಮದು ಮುಡಿಪಲ್ಲಿ ನಮ್ಮ ಪಶು ಆಸ್ಪತ್ರೆ ಮತ್ತು ನಮ್ಮ ಆರೋಗ್ಯ ಆಸ್ಪತ್ರೆ ಒಟ್ಟಿಗೆ 5 ಎಕರೆ ಜಾಗ ಇದೆ ಸರ್. ಮುಡಿಪು ಈಗ ತಾವು ಹೇಳಿದ್ರಿ ಹೋಬಳಿ, ಒಂದು ಉಳ್ಳಾಲ ಹೋಬಳಿ ಮತ್ತೊಂದು ಮುಡಿಪು ಹೋಬಳಿ ಮಾಡಿದ್ದೀವಿ ಅಂತ. ನಿಜವಾಗಿ ಕೂಡ ಈಗ ನಮ್ಮದು ತಾವೇನು ಹೊಸ ಹಾಸ್ಪಿಟಲು ಮುಡಿಪಿಗೆ PSC ಕೊಟ್ಟಿದ್ದೀರಿ, ಅದನ್ನೇ ಒಂದು ಫುಲ್ ಫ್ಲೆಡ್ಜ್ ಆಗಿ ಮುಂದಿನ ದಿನ ತಾಲೂಕು ಹಾಸ್ಪಿಟ್ಲ್ ಆಗಿ ಮಾಡಿದರೆ ಬಹುಶಃ ಈ ಕ್ಷೇತ್ರದವರಿಗೆಲ್ಲರಿಗೂ ಕೂಡ ಅನುಕೂಲ ಅಂತೇಳಿ ನಂದೊಂದು ಅನಿಸಿಕೆ. ಮತ್ತು ಈಗಾಗಲೇ ಮುಡಿಪು ಕ್ರೀಡಾಂಗಣ ತಾವು ನೋಡಿದ್ದೀರಿ, 5 ಎಕರೆ ಜಾಗ ಸಜ್ಜಿತವಾದಂಥ ಗ್ರಾಮೀಣ ಕ್ರೀಡಾಂಗಣವಾಗಿತ್ತು. ಅದನ್ನು ಕೂಡ ತಾವೆಲ್ಲರೂ ನೋಡಿರ್ಬೋದು. ಮುಡಿಪು ಈಗ ಸೆಂಟರ್ ಪ್ರದೇಶ,
ಅದೇ ದೇವರ ದಯೆಯಿಂದ ಮುಂದಕ್ಕೆ ಸರ್ ಒಂದು ತಾಲೂಕು ಕ್ರೀಡಾಂಗಣವಾಗಿ ಕೂಡ ತಾವು ಅದನ್ನು ಒಂದು ಘೋಷಣೆ ಮುಂದಿನಲ್ಲಿ ಮಾಡಿದರೆ ಅದು ಒಂದು ಒಳ್ಳೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೂರನೇದಾಗಿ ಸರ್, ಇದೊಂದು ಸಮಸ್ಯೆ ನಮ್ಮ ಮೂಳೂರು ಈಗಾಗಲೇ ತಾವು ಇಂಡಸ್ಟ್ರಿಯಲ್ ಏರಿಯಾ ಅಂತ ಒಳ್ಳೆ ರಸ್ತೆ ಕೊಟ್ಟಿದ್ದೀರಿ ಸರ್. ಅಲ್ಲಿ 11 ಮನೆಗಳದ್ದೊಂದು ಸಮಸ್ಯೆ ತಮಗೆ ಗೊತ್ತಿದೆ, AC ಅವರಿಗೂ ಗೊತ್ತಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಹೇಳಿದ್ದೇನೆ. ಅವರಿಗೆ ತಾವು KDB ಅವರು 10 ವರ್ಷದ ಹಿಂದೆ ಆ 11 ಮನೆಗಳಿಗೆ ವ್ಯಾಲ್ಯೂಯೇಷನ್ ಹಾಕಿ ಕೊಟ್ಟಿದ್ದಾರೆ. 3 ಲಕ್ಷ ಸಣ್ಣ ಪ್ರಮಾಣದ ಅವರಿಗೆ ಪಾಪ ಬಂದಿದೆ. ಅವರು ಮನೆ ಕಳ್ಕೊಂಡ್ರು, ಜಾಗ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡಿದ್ದಾರೆ. ಸರ್ ಹೇಳೋ ಪ್ರಕಾರ ಇನ್ನು ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದ ಮೇಲೆ ಅವರಿಗೆ ವಾಸ ಆಗಲಿಕ್ಕೆ ಯೋಗ್ಯ ಅಲ್ಲ. ಈಗ ನಾವು ಗಲಾಟೆ ಮಾಡಿದ್ದೀವಿ ಅದರ ಬಗ್ಗೆ, ಸರ್ ಕೂಡ ಮಾತಾಡಿದ್ದಾರೆ. ಆದರೆ ಮುಂದಕ್ಕೆ ಅದನ್ನು ಇಂಡಸ್ಟ್ರಿಯಲ್ ಇರುವ ಜಾಗದಲ್ಲಿ ಪಾಪ ಒಂದು 11 ಮನೆಯವರಿಗೆ ವಾಸಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಸರ್ ಈಗಿನ ನಮ್ಮ ವ್ಯಾಲ್ಯೂಯೇಷನ್ ಏನಿದೆ ಮುಡಿಪಲ್ಲಿ ಅವರ ಜಾಗಕ್ಕೆ, ಈಗ ಅಲ್ಲಿ ಪರ್ ಸೆನ್ಸಿಗೆ 5 ಲಕ್ಷ ಉಂಟು ಸರ್. ಅದಕ್ಕೆ ನಾನು AC ಅವರು ಇದ್ದಾರಲ್ಲ ಸರ್, ಇದನ್ನು ತುಂಬ ಸಮಯದಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ, ಮೀಟಿಂಗಲ್ಲೂ ಹೇಳಿದ್ದೇನೆ, ತಾವು ಹೇಳಿದಿರಿ ಇದನ್ನು ಅವರು ಏನು ಬಂದು ರಿವ್ಯಾಲ್ಯೂ ಅದಕ್ಕೆ. ನಿಮ್ಮ ಪ್ರಶ್ನೆ ಕರೆಕ್ಟ್, ನಮಗೆ ಚೆನ್ನಾಗಿ ಗೊತ್ತಿದೆ. ಅವತ್ತು ಅವರನ್ನು ಅಕ್ವಿಷನ್ ಅವರದೊಬ್ಬರ ಮನೆ ಅಲ್ಲ, 11 ಮನೆ ಉದ್ದಕ್ಕೆ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಜಾಗದಲ್ಲ ದುಡ್ಡು ಕೊಟ್ಟಿದ್ದಾರೆ. ಸರಿ, ಇವ್ರು ದುಡ್ಡು ತಗೊಳ್ಳಿಲ್ಲ, ಅವ್ರು ಕಾನೂನು ಪ್ರಕಾರ ಕೋರ್ಟಿಗೆ ಅದನ್ನು ಡಿಪಾಸಿಟ್ ಮಾಡಿದ್ದಾರೆ, ಜಾಗ ಅವರ ಹೆಸರಿಗೆ ಮಾಡಿದ್ದಾರೆ. ಈಗ ಯಾರ ಜಾಗ ಅದು? KDB. ಸೊ ಲಿಮಿಟೇಷನ್ ಆಗಿದೆ. ಹೌದು, ನೀವೇನ್ ಹೇಳ್ತೀರಿ? ಅದನ್ನು ಮತ್ತೆ ಅವರು ತಗೊಳ್ಳಿಲ್ಲ ಮಾತ್ರ, ಅವ್ರು ತಗೊಳ್ಳಿ ದುಡ್ಡು ಕೋರ್ಟಲ್ಲಿ ಇದೆಯಲ್ಲ. ಹೌದು ಸರ್, ಈಗ ಪಾಪ ಅವರಿಗೆ ಇದಾಗ್ಬೇಕಲ್ಲ, ಕೂತ್ಕೊಳ್ಬೇಕು, ಕಷ್ಟ ಇದೆ, ಮನೆ ಕಟ್ಟಬೇಕು, ಜಾಗ ಇಲ್ಲ. ಇಲ್ಲ ಬೇಡ ಸರ್, ಈಗ ಮೊನ್ನೆ ನೋಡಿ KDB ಅವರಿಗೆ ಒಂದು ಜಾಗ ಕೊಡ್ಲಿ, ಅವರಿಗೆ ನಾವು ಬೇರೆ ಹಣದ KDB ಒಂದು ಮನೆ ಕಟ್ಟುವಷ್ಟು ಅವರಿಗೆ ಜಾಗ ಕೊಡ್ಲಿ, ಒಂದು ಕಡೆ ಒಟ್ಟಾಗಿ ಎಲ್ಲಿ ಆದ್ರೂ ಅದನ್ನಾದ್ರೂ ಸರ್ ತಾವು ಒಂದು ಮಾಡ್ಬೇಕು ಅವರಿಗೆ. ನಾನು ಹೇಳ್ದು ಕೇಳಿ, ನಾವು ನೀವು ರಾಜಕಾರಣ ಓಟಿಗೆ ನಿಲ್ತೇವೆ, ಹೌದು, KDB ಅಧಿಕಾರಿಗೆ ಓಟಿಗೆ ನಿಲ್ಲಿಕ್ಕೆ ಹೋಗುದಿಲ್ಲ. ಅವ್ರು ಕಾನೂನು ಪ್ರಕಾರ ಏನುಂಟು ಅದನ್ನು ಮಾಡ್ತಾರೆ. ಹೇಳ್ದು ಕೇಳಿ, ನಾನು ವಿಚಾರ ನಮ್ಗೆಲ್ಲ ವಿಚಾರ ಆಗ್ತಾ ಇದೆ. ರಾಜಕೀಯವಾಗಿ ನಾವು ಅವರ ಸಹಾನುಭೂತಿ ಪಡ್ಕೊಳ್ಳಿಕ್ಕೆ ನಾವು ನೀವೆಲ್ಲ ಮಾತಾಡ್ಬೋದು, ಮತ್ತೆ ಪ್ರಾಕ್ಟಿಕಲಿಟಿ ಕೂಡ ಅವರಿಗೆ ನಾವು ಹೇಳಬೇಕು. ನಾಳೆ ನಾವು ಏನಾಗುದಿಲ್ಲ ಹೇಳಿ ನಾಳೆಗೆ ಯಾರು ಬಂದು ಬುಲ್ಡೋಸರ್ ಡೆಮಾಲಿಷ್ ಮಾಡಿದ್ರೆ ನಮ್ಗೆ ನಿಮ್ಗೆ ಯಾರು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈಗೇನ KDB ಅವರು ಮಾನವೀಯತೆಯಿಂದ ಅಲ್ಲಿ ನಿಲ್ಲಿಸ್ಲಿಕ್ಕೆ ಹೋಗಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿ AC ಗಳ ಸ್ವಲ್ಪ ಮಾನವೀಯತೆ, ನಾಳೆ ಏನಾದರೂ ಸ್ವಲ್ಪ ಸ್ಟ್ರಾಂಗಿನ ಜಿಲ್ಲಾಧಿಕಾರಿ ಮತ್ತು AC ಬಂದರೆ ಯಾರು ಇರುವುದು ಇಂತೆಷ್ಟು ನೋಡಿ. ಅದಕ್ಕೆ ವಿಚಾರ ಏನಂತ ಹೇಳಿದ್ರೆ, ಈಗ ಅದು KDB ಲ್ಯಾಂಡ್, ಹೌದು, ಅದನ್ನು ಮತ್ತೆ ಅವರಿಗೆ ಕೊಟ್ರೆ ಅದು ಡಿಲಿಮಿಟೇಷನ್ ಆಗ್ತದೆ. ಲಿಮಿಟೇಷನ್ ಅಂಡ್ ಡಿಲಿಮಿಟೇಷನ್. ಚೀಫ್ ಮಿನಿಸ್ಟರ್ ಜೈಲಿಗೆ ಯಾವ್ದ್ರಲ್ಲಿ ಹೋದ್ರು? ಚೀಫ್ ಮಿನಿಸ್ಟರ್ ಜೈಲಿಗೆ ಹೋದ್ರು ಯಾಕೆ? ಲಿಮಿಟ್ ಮಾಡಿದ್ರು, ಡಿಲಿಮಿಟ್ ಮಾಡಿದಕ್ಕೆ. ಸಾಧಾರಣ 40-60% ಸ್ಟಾಪ್ ಮಾಡಿದ್ದಾರೆ. ಜನರು ಹಳ್ಳಿ ಪ್ರದೇಶದಿಂದ ಪಟ್ಟಣ ಪ್ರದೇಶಕ್ಕೆ ಬರಲಿಕ್ಕೆ ತುಂಬ ಕಷ್ಟಕರ ಆಗುತ್ತೆ. ಇಲ್ಲಿಗೆ ಮೂರು ಸರ್ಕಾರಿ ಬಸ್ಸಿನ ಸೌಲಭ್ಯ ಅಗತ್ಯ ಉಂಟು. ಮತ್ತೊಂದು, ನಮ್ಮ ಇಲ್ಲಿ ಡಿಗ್ರಿ ಕಾಲೇಜ್, ಸರ್ಕಾರಿ ಡಿಗ್ರಿ ಕಾಲೇಜಿನ ಅವಶ್ಯಕತೆ ಉಂಟು. ಯಾಕೆಂದರೆ ಇಲ್ಲಿನ ಪ್ರದೇಶ ಮಕ್ಕಳೆಲ್ಲ ಮಂಗಳೂರಿನ ಆವರಿಸಿರ್ತಾರೆ. ಅದ ಕಾರಣ ಇಲ್ಲೊಂದು ಸರ್ಕಾರಿ ಡಿಗ್ರಿ ಕಾಲೇಜಿನ ಅವಶ್ಯಕತೆ ಬೇಕು. ಮನೆ ಕಟ್ಟಿರುವುದಿಲ್ಲ, ಈಗ ಅದನ್ನು ಅವ್ರು ಕಟ್ಟಲಿಕ್ಕೆ ಹೋಗ್ತಿರುವಾಗ ಅದು ಬ್ಲಾಕ್ ಆಗಿದೆ, ಅದನ್ನು ರೀಓಪನ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಚಾನ್ಸು ಈಗ ತಾಲೂಕು ಅಧಿಕಾರಿ ಆದಂಥ ಸವಿತಾ ಅವರು ಹೇಳಿದರು, ಎಲ್ಲ ಒಂದು ಲೆಟ್ರ್ ಮಾಡಿ ನಾವೊಂದು ಏನು ಅವ್ರಿಗೆ 10-20 ಮನೆ ಏನಿದೆ ಲೆಟ್ರ್ ಮಾಡಿ ಕೊಟ್ಟಿದ್ದೇವೆ. ಆ ಲೆಟ್ರ್ ಮಾಡಿ ಕೊಟ್ಟರೆ ಏನಾದರೂ ಇನ್ ಫ್ಯೂಚರಲ್ಲಿ ನಿಮ್ಮ ಸರ್ಕಾರ ಬಂದರೆ ಅದನ್ನು ರೀಓಪನ್ ಮಾಡಿ ಅವರಿಗೊಂದು ಕೊಡುವಂಥ ಚಾನ್ಸ್ ಕೊಡ್ಬೋದು. ಯಾಕೆಂದರೆ ಈಗ ಒಂದ್ಸರಿ ಕೊಟ್ಟರೆ ಇದೆಲ್ಲ ಆಗೋಗದ ವಿಚಾರ. ಹೇಳಿ ಕೇಳಿ, ಈಗ ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅವ್ರು 6 ತಿಂಗಳಲ್ಲಿ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತ ಕಾನೂನು ಇದೆ. 6 ತಿಂಗಳು ಬಿಟ್ಟು ಕೆಲವು 3 ವರ್ಷ, ಕೆಲವು 5 ವರ್ಷ, ಕೆಲವು ಜಿಲ್ಲೆಗಳಲ್ಲಿ 7 ವರ್ಷನ ಕಟ್ಟಲಿಲ್ಲ. ಎಷ್ಟೋ ಲಕ್ಷ. ಈಗ ಇಲ್ಲಿ ಎಷ್ಟು ಮನೆ? 10 ಮನೆ ಒಂದು ಗ್ರಾಮದಲ್ಲಿ. ಆದಾಗ ಯಾರೆಲ್ಲ ಲಿಮಿಟಲ್ಲಿ ಕಟ್ ಮಾಡಲಿಲ್ಲ ಒಮ್ಮೆಲ್ಲ ಬಂದ್ ಮಾಡಿದ್ರು. ಮತ್ತೆ ನಾನಿದ್ದಾಗ ಏನೊಮ್ಮೆ ಓಪನ್ ಮಾಡಿದ್ದೆವು. ಓಪನ್ ಮಾಡಿ ಮತ್ತೊಂದು ಚಾನ್ಸ್ ಅವರಿಗೆ ಕೊಟ್ಟಿದೆ. ಆವಾಗ ಬಹುತೇಕ ಕಡೆ ಏನಾಗಿದೆ, ಅವರು ಕೆಲವರು ಕಟ್ಟಿದ್ದಾರೆ, ದುಡ್ಡು ತಗೊಳ್ಳಿಲ್ಲ, ಎಲ್ಲ ಕೆಲವು ಇಲ್ಲೇ ಇಲ್ಲ ಜಾಗದಲ್ಲಿ. ಇಂತೆಲ್ಲ ಪರಿಸ್ಥಿತಿ ಇದೆ. ಸೊ ಈಗೇನಿದೆ, ನೀವು 10 ಹೆಸರು ಕೊಡಿ, ಈಗಲೇ ಅದನ್ನು ಓಪನ್ ಮಾಡಲಿಕ್ಕೆ ಆಗದೆ ನಾವು ಪ್ರಯತ್ನ ಮಾಡಿದಲ್ಲಿ ಕತೆ ಮುಗೀತು. ಇನ್ನು ನನ್ನ ಗೌರ್ಮೆಂಟ್ ನಾನು ಬಂದು ಮಾಡ್ಲಿಕ್ಕೆ ಆಗದೆ, ನಾನು ಬೈಗಲಿಕ್ಕೆ ಇಲ್ಲಿ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನುವಂಥ ಕೆಲಸ ನಮ್ಮಲ್ಲಿ ಬೇಡ. ಈಗಲೇ ಅದನ್ನು ಮುಗಿಸಿ ಬಿಡುವ. ನೀನು 10 ಹೆಸರು ನಾನು ಹೌಸಿಂಗ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡಿ ಲಾಕ್ ಓಪನ್ ಮಾಡ್ಲಿಕ್ಕೆ ಹೇಳ್ತೇನೆ. ಚಾನ್ಸ್ ಇದ್ರೆ ಆಗ್ತದೆ. ಇನ್ನೊಂದು ವಿಷಯ,
ನಮ್ಮ ಪಜ್ಜಿರ ಗ್ರಾಮದಲ್ಲಿ ಈಗ ಎಲ್ಲಾದ್ರೂ ಆಗ್ಬೋದು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ನಮ್ಮ ಗ್ರಾಮದಲ್ಲಿ ಒಂದು ಸರ್ವೆ ನಂಬರಿಂದ 440 ಸರ್ವೆ ನಂಬರ್ ತನಕ ಜಾಗ ಇದೆ. ಒಂದೊಂದು ಸರ್ವೆ ನಂಬರಲ್ಲಿ 25 ಎಕರೆ ಜನಕ್ಕೆ ಜಾಗ ಇದೆ. ಅದರಲ್ಲಿ ಒಂದೊಂದು 25 ಎಕರೆಯಲ್ಲಿ 1-2 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಏನು ತಾಲೂಕು ಕಚೇರಿಗೆ 27 ಇಲಾಖೆಯಲ್ಲಿ ಬರುತ್ತೆ, ಆ ಯಾವುದಾದ್ರೂ ಒಂದು ಇಲಾಖೆಗೆ ಅದನ್ನೊಂದು ಅಲ್ಲ ಇಟ್ಕೊಟ್ರೆ ನಮ್ಮ ಫಜೀರ್ ಕೂಡ ಒಂದು ಇನ್ನು ಮುಂದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೆ ಸಲಹೆ. ಈಗಾಗಲೇ ಹೇಳಿದ್ದಾನೆ, ಗ್ರಾಮ ಪಂಚಾಯತಲ್ಲಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಸರ್ಕಾರ ಜಾಗ ಇದೆ ಅಂತ ನಮಗೆ ಗುರುತು ಮಾಡಿ ಕೊಡಿ ವಿಎ ಮುಖಾಂತರ. ಅಲ್ಲಿ ಯಾವ್ಯಾವ ಸೂಟ್ ಆಗ್ತದೆ ಅಲ್ಲಿಗೆ ನಾವು ಇಲಾಖೆ ತರುವ ಕೆಲಸ ಮಾಡುವ. ಮತ್ತು ಸಾಲೆತ್ತೂರಿಗೆ ಮಂಜನಾಡಿ ಹೋಗ್ಬೇಕಂತೇಳಿ ಈಗ ಮಟ್ಟೆ ಕೊಟ್ಟಿದ್ದೆವು. ಅಲ್ಲಿ ಕೇಸಲ್ಲಿದ್ದ ಕಾರಣ ಅದು ಇವತ್ತು ಸ್ಟೇ ಆಗಿದೆ. ಕೇಸ್ ವೆಕೆಟ್ ಆದ ತಕ್ಷಣ ಕೂಡ ಬಹುಶಃ ಅದು ಹಾಕೊಂದು ವಿಚಾರ ಇವತ್ತು ಮಾತಾಡ್ತಾ ಇದ್ದಾರೆ. ಯಾವುದು ಹೌದು ಪುದು ಗ್ರಾಮದಲ್ಲಿ ಆದಷ್ಟು ಸರ್ಕಾರಿ ಜಾಗೆ ಅನ್ನು ನಾವು ಗುರುತಿಸಿ ನಾವು ಆರ್ಟಿಸನ್ನು ಇಟ್ಟುಕೊಟ್ಟು VA ಅವರಿಗೆ ನಾವು ಕಳಿಸಿದ್ದೇವೆ. ನಾವು ತುಂಬ ಸಲ ನಾವು ಅದನ್ನು ನಮಗೆ ಕೂಡ ಒಂದು ಡೇಟ್ ಕೂಡ ಕೊಡುವುದಿಲ್ಲ. ಯಾವಾಗ ಒಮ್ಮೆ ಸರ್ವೆಗೆ ಬರ್ತಾರೆ, ಯಾವಾಗ ಅದನ್ನು ಸರ್ವೆ ಅವರು ಬರ್ತಾರಂತ ಒಂದು ಡೇಟ್, ಬೇರೆ ಕಡೆಗೆಲ್ಲ ಡೇಟ್ ಸಿಕ್ಕಿದಂತೆ ನಮಗೆ ತಹಸೀಲ್ದಾರ್ ಅವ್ರ ಹತ್ರ ಮಾತಾಡುವಾಗ ನಿಮಗೆ ಆದಷ್ಟು ಬೇಗ ನಾವು ಡೇಟನ್ನು ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ VA ಅವರು ಅದನ್ನು ಆರ್ಟಿಸ್ ಎಲ್ಲ ಹುಡುಕಿ ಕೊಟ್ಟು ನಮ್ಮ PD ಅವರು ಕಳಿಸಿಕೊಟ್ಟಿದ್ದಾರೆ. ಈಗ ಆ ಸರ್ವೆ ಮಾಡಲಿಕ್ಕೆ ಬೇಕು. ಒಂದು 1150 ಅರ್ಜಿ ಕೂಡ ನಿವೇಶನ ಕೂಡ ನಮಗೆ ಬಂದಿದೆ. ಇದು ಯಾರು VA ನೀವಾ? ಈಗ ನೀವು ಗ್ರಾಮ ಪಂಚಾಯತಿ ವತಿಯಿಂದ ಕೇಳಿದ್ದೀರಾ ಜಾಗ ರಿಸರ್ವೇಷನ್ಗೆ? ಹೌದು. ಯಾವ್ದು ಕೊಟ್ಟಿದ್ದಾರಮ್ಮ? ಒಂದು 15 RTC ಇಟ್ಟು ಕೊಟ್ಟಿದ್ದೆ ಸರ್. ಅದರಲ್ಲಿ ಅಪ್ಲಿಕೇಶನ್ ಬಂದಿದೆ, ರಿಸೀವ್ ಆಗಿದೆ. ಓಕೆ. ಅದರಲ್ಲಿ ಒಂದರಲ್ಲಿ ನಾವು ಘನತ್ಯಾಜ್ಯಕ್ಕೆ ಪ್ರಪೋಸಲ್ ರೆಡಿ ಮಾಡ್ತಿದ್ದೇವೆ. ಒಂದಕ್ಕೆ ಮನೆ ನಿವೇಶನಕ್ಕೆ, ಒಬ್ಬರಿಗೆ ಅಂಗವಿಕಲರದು ಮನೆ ನಿವೇಶನಕ್ಕೆ ಪ್ರಪೋಸಲ್ ರೆಡಿ ಮಾಡ್ತಿದ್ದೇವೆ. ಬಾಕಿದ್ದು ಎಂಕ್ರೋಚ್ಮೆಂಟ್ ಇಲ್ಲದ್ದು ನಾವು ರೆಕಗ್ನೈಸ್ ಮಾಡಿ ನಂತರ ಸರ್ವೆಗೆ ಕಳಿಸುವಂತ ಪ್ಲಾನ್ ಹಾಕಿದ್ದೇವೆ ಸರ್. ಸೊ ಅದು ಈ ವಾರದಲ್ಲಿ, ನೆಕ್ಸ್ಟ್ ವಾರದಲ್ಲಿ ಮಾಡಿ ಮುಗಿಸ್ತೇವೆ. ಆಯಿತು. ನೆಕ್ಸ್ಟು ಅವ್ರು ಹೇಳೋದೇನು ಅಂದರೆ ಅವರ ಗ್ರಾಮ ಪಂಚಾಯತಿಯನ್ನು ಇನ್ವಾಲ್ವ್ ಮಾಡಿಕೊಂಡು ಸರ್ವೆ ಟೈಮಲ್ಲಿ ಹೋಗ್ಬೇಕಾದ್ರೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಯಾವುದೇ ಗ್ರಾಮ ಪಂಚಾಯತಿಗೆ ತಾವು ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ಸರ್, ನಾಳೆ ದಿನ ಎಲ್ಲಿ ಬೌಂಡ್ರಿ ಫಿಕ್ಸ್ ಮಾಡ್ತಾರೆ ಅಂತ ಹ್ಯಾಂಡ್ ಓವರ್ ಟೈಮಲ್ಲಿ ಮತ್ತೆ ನಾವು ಮಾಡಿಕೊಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಸರ್ವೆ ಮಾಡೋ ಟೈಮಲ್ಲಿ PDOನೋ ಸೆಕ್ರೆಟ್ರಿನೋ ಅಥವಾ ಅಧ್ಯಕ್ಷರು ಅಥವಾ ಸದಸ್ಯರು ಯಾರೇ ಬರೋದಾದರೂ ಐಡೆಂಟಿಫೈ ಮಾಡಿ ಅವ್ರಿಗೆ ಜಾಗ ತೋರಿಸಿ, ರಿಸರ್ವೇಷನ್ ಆದಮೇಲೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮತ್ತೆ ಅವರು ಸರ್ವೆ ಮಾಡಿಕೊಡಿ ಅಂತ ಕೇಳೋದು ನಮಗೂ ಕೂಡ ಸರ್ವೆ ಕಾರ್ಯ ಕಡಿಮೆ ಆಗುತ್ತೆ. ಓಕೆ, ಸರಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ಉಳ್ಳಾಳ ತಾಲೂಕಿನ ತಹಶೀಲ್ದಾರ್ ಆಗಿ ನಾನು 31ನೇ ತಾರೀಕು ಚಾರ್ಜ್ ತಗೊಂಡಿದ್ದೀನಿ. ಈಗ ಆಲ್ರೆಡಿ ನಾವು ಸಾಕಷ್ಟು ಡಿಸ್ಕಷನ್ ಮಾಡಿದ್ದಾರೆ ಸರ್ ನಮ್ಮೊಂದಿಗೆ. ಒಂದು ಬಂದು ಸರ್ಕಾರಿ ಜಾಗ ಗುರುತಿಸೋದ್ರ ಬಗ್ಗೆ ಹೇಳಿದರು ಸರ್. ಅದನ್ನು ನಾನು VA ಮತ್ತು ನಮ್ಮ PDOಗಳು ಸೆಕ್ರೆಟ್ರಿಗಳು ಸೇರಿಕೊಂಡು ಆದಷ್ಟು ಬೇಗ ಆ ಕೆಲಸನ ಮಾಡೋ ಒಂದು ಚಾಲನೆ ತಗೋಬೇಕು ಅಂತ ಹೇಳ್ತೀನಿ. ಇನ್ನೊಂದು COVID-19 ಮತ್ತು ಕೆಲಾಮಿಟಿ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ನಾವು ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳು ಒಂದು ಮಾಡಿದ್ದೀವಿ. ನಮ್ಮ VA ಮತ್ತು PDO ಅವರು ಸೇರಿಕೊಂಡು ಒಂದು ವೀಕ್ಲಿ ಮೀಟಿಂಗ್ ಮಾಡಬೇಕು. ಮತ್ತು ಮೀಟಿಂಗ್ ಮಾಡಿ ಅದನ್ನು ಚಾಲನೆ ಕೊಟ್ಟು ನಮ್ಮ ಹೇಳಿದಾಗೆ ಆಲ್ರೆಡಿ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳ್ತೀನಿ. ಸೊ ಧನ್ಯವಾದಗಳು ಎಲ್ಲ. Good afternoon everyone. I will be speaking in English because I just came to Dakshin Kannada district just 1 week ago. I am trying to learn the language as soon as possible. I am hiring a tutor. First of all, I want to thank everyone for this opportunity. I am new here. I am less in experience, but not less in my desire to work hard. I am really dedicated, and I won't disappoint the people of the Dakshin Kannada, Mangalore, and Ullal Taluk. With this, I conclude my speech today. Thank you, everyone. Thank you. ಉಳ್ಳಾಲ ತಾಲೂಕು ಇವತ್ತು ಘೋಷಣೆಯಾಗಿ ಅಧಿಕೃತವಾದ ತಹಶೀಲ್ದಾರ್ ಕೂಡ ಇವತ್ತು ನೇಮಕ ಆಗಿದ್ದಾರೆ. ಮಂಗಳೂರಿನ ತಹಶೀಲ್ದಾರ್ ಅವ್ರಿಗೆ ಇನ್ಚಾರ್ಜ್ ತಹಶೀಲ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವು ನಿನ್ನೆ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಅವರಿಗೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಆದರೆ ಅವರ ಅಂಡರಲ್ಲಿ ಒಬ್ಬರು KS ಅಧಿಕಾರಿ ಅವರು ಮತ್ತೊಬ್ಬರು IAS ಅಧಿಕಾರಿ ಇಬ್ಬರನ್ನು ಕೂಡ ಈ ನೂತನವಾದ ತಾಲೂಕಿಗೆ ವರ್ಕಿಂಗ್ ತಹಶೀಲ್ದಾರ್ ಆಗಿ ಇವತ್ತು
ಚಾರ್ಜ್ ತಗೊಂಡವರು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಹೊಸ ಗ್ರಾಮಗಳು, ಯಾಕೆ ಅಂದರೆ ಕೆಲವು ಮಂಗಳೂರು ತಾಲೂಕಿತ್ತು, ಕೆಲವು ಬಂಟ್ವಾಳ ತಾಲೂಕಿತ್ತು, ಈಗ 2 ಗ್ರಾಮಗಳು ಸೇರಿಕೊಂಡು ಒಂದೇ ತಾಲೂಕು ಆಗುವಂಥದ್ದು. ಎಲ್ಲ ಪಿ ಡಿ ಒಗಳನ್ನು, ಎಲ್ಲ ಅಧಿಕಾರಿಗಳನ್ನು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ನಮಗೆ ಇನ್ನಿತರ ಮುಖಂಡರು ಕರಿಬೇಕು ಉದ್ದೇಶ ಇತ್ತು. ಕೋವಿಡ್ ಆದ ಕಾರಣ ಜಾಸ್ತಿ ಜನ ಸೇರಿಸಲಿಕ್ಕೆ ನಮಗೆ ಆಗ್ತಿರಲಿಲ್ಲ. ಒಂದು ಚರ್ಚೆ ಮಾಡಿಕೊಂಡು ನಾವು ಒಂದು ಮುಂದೆ ಹೋಗುವಾಗ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನಿರಬೇಕು ಮತ್ತು ಈ ಹೊಸ ತಾಲೂಕಿನ ವಿಚಾರ ಏನು, ಅದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿಯ ನಮ್ಮ ಅಧಿಕಾರಿ ವರ್ಗದವರಿಗೆ, ಅಧ್ಯಕ್ಷರಿಗೆ ಮಾಹಿತಿ ಕೂಡ ಇದ್ದು ಆ ಎಲ್ಲ ಗ್ರಾಮ ಮಾಹಿತಿ ಸಿಗುವ ಉದ್ದೇಶ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಗ್ರಾಮೀಣ ಮಟ್ಟದಲ್ಲೇನು ಸಮಸ್ಯೆಗಳಿತ್ತ ಎಲ್ಲವೂ ಕೂಡ ಚರ್ಚೆಯಾಗಿ ಅದಕ್ಕೆ ನಾವು ಏನು ಇವತ್ತು ನಾವು ಇಲ್ಲಿ ಪರಿಹಾರ ಕಾಣಲಿಕ್ಕೆ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಯಾವುದು ಆಗೋದಿಲ್ಲ ಅದು ನಾವು ಜಿಲ್ಲಾಧಿಕಾರಿ ಮತ್ತು ಎಸ್ ಸಿ ಲೆವೆಲಲ್ಲಿ ನಾವು ಮಾಡ್ತೇವೆ. ಅಲ್ಲಿ ಯಾವುದಾಗೋದು ಬೆಂಗಳೂರಲ್ಲಿ ಏನು ಮಾಡಬೇಕು ವಸತಿ ಸಂಬಂಧ ಆಗುವಂಥದ್ದು. ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕೃತಿ ವಿಕೋಪದ ಪ್ರದೇಶದ ಕೆಲವು ಗ್ರಾಮಗಳಲ್ಲಿ ಯಾವುದು ಪ್ರತಿ ವರ್ಷ ಆಗ್ತದ ಅಲ್ಲಿ ಬಹುಶಃ ಅವರು ಒಂದು ಪ್ರಕೃತಿ ವಿಕೋಪ ಸಭೆಯನ್ನು ಆ ಗ್ರಾಮ ಮಟ್ಟದಲ್ಲಿ ಮಾಡಬೇಕಂತೇಳಿ ನಾವು ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸಂಘ ಸಂಸ್ಥೆಯವರನ್ನು ಮತ್ತು ಮೀನುಗಾರರ ಬೋಟ್ ಉಪಯೋಗ ಮಾಡ್ತಾರೆ ಅವರನ್ನು ಸೇರಿಸಿಕೊಂಡು ಹಾಗೂ ಫೈರ್ ಮತ್ತು ಪೊಲೀಸ್ ಸೇರಿಸಿಕೊಂಡು ಯಾವುದೇ ಕಷ್ಟಕರ ಕಾಲದಲ್ಲಿ ಕೂಡ ಇಮ್ಮಿಡಿಯೇಟ್ ಮತ್ತೆ ಆಲೋಚನೆ ಮಾಡೋದಲ್ಲ, ಈಗಲೇ ತಯಾರಾಗಿ ನಿಲ್ಲಬೇಕು. ಎಲ್ಲಿಯಾದರೂ ಗುಡ್ಡ ಮಟ್ಟದ ಪ್ರದೇಶ ಭಾಳ ಡೇಂಜರ್ ಪೊಸಿಷನ್ ಪ್ರದೇಶ ಇದ್ದರೆ ಆ ಪ್ರದೇಶದ ಜನವಸತಿ ಜನರಿಗೆ ಕೂಡ ಆ ಒಂದು ಮಾಹಿತಿ ಮತ್ತು ಅವರು ಸ್ವಲ್ಪ ಜಾಗೃತಿ ಇರಲಿಕ್ಕೆ ಆ ಸಂದೇಶವನ್ನು ಕೂಡ ಕೊಡಲಿಕ್ಕೆ ಇವತ್ತು ನಾವು ಆ ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಗ್ರಾಮಸ್ಥರ ಬೇರೆ ಬೇರೆ ಸಮಸ್ಯೆಗಳಿತ್ತು. ಇವತ್ತು ನಮ್ಮ ಮನೆಗಳಿಗೆ ಸಂಬಂಧಪಟ್ಟಾಗೆ ಅರ್ಜಿಯಾಗಿ ಬರಲಿಲ್ಲ, ಅದು ಬೆಂಗಳೂರಿನಲ್ಲಿ ಇವತ್ತು ಮಾತಾಡಬೇಕಾಗ್ತದೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಮತ್ತು ಇನ್ನಿತರ ನಾವು ಪ್ರಮುಖವಾಗಿ ಇವತ್ತು ಕೊಟ್ಟ ಸಂದೇಶ ಏನಂತ ಹೇಳಿದರೆ ಎಲ್ಲ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ನ ಅಧ್ಯಕ್ಷ ಮತ್ತು ಸದಸ್ಯ ನೇತೃತ್ವದಲ್ಲಿ VA ಮತ್ತು ರೆವೆನ್ಯೂ ಕೂತ್ಕೊಳಿಸಿ ಅವರವರ ಗ್ರಾಮದಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಾಗ ಇದೆ ತಕ್ಷಣ ಆ ಪಟ್ಟಿಯನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗೆ ತಹಶೀಲ್ದಾರ್ AC ಮುಖಾಂತರ ಜಿಲ್ಲಾಧಿಕಾರಿಗೆ ಮುಟ್ಟಿಸಬೇಕು. ಅಲ್ಲಿ ನಾವು ತದನಂತರ ಕೂತ್ಕೊಂಡು ಜನವಸತಿ ಪ್ರದೇಶಕ್ಕೆ ನಾವು ಎಷ್ಟು ಕೊಡಬೇಕು, ಪಂಚಾಯತ್ ಕಚೇರಿಯ ನಮ್ಮ ಅಧಿಕಾರಿ ಕ್ವಾರ್ಟರ್ಸ್ಗಳು ಯಾವುದನ್ನು ನಿರ್ಮಾಣ ಮಾಡಬೇಕು, ಅದಲ್ಲದೇನು ಮುಂದೆ ಬರುವಂಥ ಬೇರೆ ಬೇರೆ ಹಲವಾರು ಡಿಪಾರ್ಟ್ಮೆಂಟ್ಗಳು ಬಹುಶಃ ನಮ್ಮ ಇವತ್ತು ಬರೀ ತಾಲೂಕು ಆಫೀಸ್ ಕಚೇರಿ 22 ಡಿಪಾರ್ಟ್ಮೆಂಟ್ಗಳಿದೆ, 22 ಡಿಪಾರ್ಟ್ಮೆಂಟ್ಸ್. ಅವರಿಗೆ ಬೇರೆ ಬೇರೆ ಕಡೆ ಇವತ್ತು ಜಾಗ ಬೇಕಾಗ್ತದೆ ಅವರ ಕಟ್ಟಡ ಕಟ್ಟಲಿಕ್ಕೆ. ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರಲಿ, ಅದು RTO ಕಚೇರಿ ಬರ್ತದೆ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕು ತಹಶೀಲ್ದಾರ್ ಕಚೇರಿ ಇವತ್ತು ನಿರ್ಮಾಣ ಆಗಬೇಕಾಗ್ತದೆ. ಅದರ ಜೊತೆಯಲ್ಲಿ ನಮ್ಗೆ ಇನ್ನು ತಾಲೂಕು ಮಟ್ಟದ ಕ್ರೀಡಾಂಗಣ, ತಾಲೂಕು ಮಟ್ಟದ ಟೌನ್ ಹಾಲ್, ತಾಲೂಕು ಮಟ್ಟದ ತುಳುಭವನ, ತಾಲೂಕು ಮಟ್ಟದ ಕಲಾಭವನ, ಯಾವುದೆಲ್ಲ ಸವಲತ್ತುಗಳು ತಾಲೂಕಿಗೆ ಇದೆಯಾ ಆ ಎಲ್ಲ ಸವಲತ್ತುಗಳನ್ನು ಉಳ್ಳಾಲ ತಾಲೂಕು ಪಡಲಿಕ್ಕೆ ಅರ್ಹರಾಗಿರ್ತದೆ. ಅದನ್ನು ಬರುವ ಸಂದರ್ಭದಲ್ಲಿ ಸಮರ್ಪಕವಾಗಿ ಅದನ್ನು ಮಾಡಬೇಕು, ಉತ್ತಮವಾದ ಸಹ ನಿರ್ಮಾಣ ಮಾಡಬೇಕಂತೇಳಿ ನಾವು ಇವತ್ತು ಚರ್ಚೆ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ನಾವು ಅದನ್ನು ಕಾರ್ಯಗತಗೊಳಿಸ್ತೇವೆ.